ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 26ನೇ ಅಧ್ಯಾಯ ಶ್ಲೋಕ 2. ಜ್ಞಾನಂ ನಿಶ್ರೇಯಸರ್ಥಾಯ ಪುರುಷಸ್ಯ ಆತ್ಮದರ್ಶನಂ ಯದಾಹುರ್ವರ್ಣಯೇ ತತ್ತೇ ಹೃದಯ ಗ್ರಂಥಿ ಭೇದನಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಜ್ಞಾನವೇ ಆತ್ಮ ಸಾಕ್ಷಾತ್ಕಾರ ಅಂತಿಮ ಪರಿಪೂರ್ಣತೆಯಾಗಿದೆ. ನಾನು ಈಗ ಅಂತರ್ಜ್ಞಾನ ನಿನಗೆ ವಿವರಿಸುತ್ತೇನೆ. ಅದರಿಂದ ಭೌತಿಕ ಜಗತ್ ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ. ಎಸ್, ಹರೇ ಕೃಷ್ಣ. ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ. ನಿನ್ನೆ ಒಬ್ರು ನನಗೆ ಮೆಸೇಜ್ ಮಾಡಿದ್ರು. ಎಂತ ಮೆಸೇಜ್ ಅಂದ್ರೆ, ಕಂಟಿನ್ಯೂಸ್ ಕೇಳ್ತಾ ಇರ್ತೇವೆ ನಿಮ್ದು ಕ್ಲಾಸ್, ಒಂದು ಮಾತ್ರ ತಿಳಿದು ಕ್ಲಾಸಿಂದ ಎಂತಂದ್ರೆ ಭೌತಿಕ ಆಸಕ್ತಿಯನ್ನು ಬಿಡಬೇಕು. ಆದ್ರೆ ಬಿಡ್ಲಿಕ್ಕೆ ಯಾವುದು ನಾನು ಎಣಿಸುವಂಥದ್ದು, ಅವ್ರು ಹೇಳಿದ ನಾನು ನಿಮಗೆ ಹೇಳುವಂಥದ್ದು, ನಾನು ಎಣಿಸುವಂಥದ್ದು ಯಾವುದೇ ಪ್ಲಾನ್ ಮಾಡಬಾರ್ದು ಭೌತಿಕ. ಆದ್ರೆ ಪ್ಲಾನ್ ಬರ್ತಾ ಇರ್ತದೆ. ಎಸ್, ಇದು ಎಲ್ಲರಿಗೂ ಈ ರೀತಿಯ ಎಸ್ ನೋಡಿ, ಇನ್ನೊಬ್ಬರು ಸಿನ್ಸಿಯರ್ ಆಗಿ ಹೆಸರು ಹೇಳುದಿಲ್ಲ, ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಎಸ್, ಇದು ಎಲ್ಲರಿಗೂ ಅನ್ವಯ ಆಗ್ತದ? ಆಗ್ತಾ ಇದೆ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ಅನ್ವಯ ಆಗ್ತದೆ ಇದು? ಆಗ್ತದೆ ಗುರುಗಳೇ. ಹಾಗಾಗಿ ನಾವು ಇಂಡಿಪೆಂಡೆಂಟ್ಲಿ ಪ್ಲಾನಿಂಗ್ ಮಾಡುವಂಥದ್ದು. ವಿ ವಾಂಟ್ ಟು ಎಂಜಾಯ್. ಎಷ್ಟು ಕ್ಲಾಸ್ ಕೇಳಿದ್ರು ಕೂಡ ಮತ್ತೆ ನಮ್ದು ಅದೇ ನಾಯಿ ಬಾಲನೆ. ಅದಕ್ಕೆ ಪ್ರಭುಪಾದ ಒಂದು ನಿತ್ಯಂ ಭಾಗವತ ಸೇವೆ ಕೇಳಿ 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 ಒಂದು ದಿವಸ ಬರ್ತದೆ ಅಂತ. ಎಸ್, ಭೌತಿಕ ಆಸಕ್ತಿ ಬೇಡ. ಈಗ ಕೇಳಿ ವಾಪಸ್, ಈಗ 9 ಗಂಟೆ ಕ್ಲಾಸ್ ಮುಗೀತದೆ, 10 ಗಂಟೆಗೆ ಸೇಮ್ ನಾವು ಸೇಮ್ ಎಂತ ಸೇಮ್ ಅಗೇನ್ ಬಿಕಮ್ ರ್ಯಾಟ್. ಅಂದ್ರೆ ನಾವು ಮುಂಚೆ ಹೇಗಿದ್ದೇವೆ ಹಾಗೆ ಆಗ್ತದೆ. ಆದ್ರೆ ಎಂತಾಗ್ತದೆ, ಇದು ಲೆಂತಿ ಪ್ರೋಸೆಸ್, ಲಾಂಗ್ ಪ್ರೋಸೆಸ್. 1 ದಿವಸ 2 ದಿವಸದಲ್ಲಿ ಚೇಂಜ್ ಆಗುವಂಥದ್ದಲ್ಲ. ಯಾಕೆಂದ್ರೆ ನಾವು ಕೋಟಿಗಟ್ಟಲೆ ಜನ್ಮ ತೆಗೆದಿದ್ದೇವೆ. ಕೋಟಿಗಟ್ಟಲೆ ಜನ್ಮದಲ್ಲಿ ನಾವು ಮಾಡಿದೆ ಇದು. ಈಗ ಬೈ ಪ್ರಭುಪಾದ್ ಮರ್ಸಿ, ಪ್ರಭುಪಾದ್ ಇದು ಅವಾಜ್ಯ ಕೃಪೆಯಿಂದ ಈಗ ಭಕ್ತಿಗೆ ಬಂದಿದ್ದೇವೆ. ಅದು ಕೂಡ ಯಾವ ಭಕ್ತಿ? ಡಿವೋಷನಲ್ ಸರ್ವಿಸ್, ಸರಿಯಾದ ಗುರು ಪರಂಪರೆಯಿಂದ, ಸರಿಯಾದ ಸಂಪ್ರದಾಯದಿಂದ, ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಇದೆಲ್ಲ ನಮಗೆ ಸಿಕ್ಕಿದೆ. ಹಾಗಾಗಿ ವಿ ಆರ್ ವೆರಿ ಫಾರ್ಚುನೇಟ್. ಮತ್ತೆ ಹೇಗೆ ನೋಡಿ, ಈಗ ನಿಮಗೆ ಪ್ರಭುಪಾದ್ ಕನೆಕ್ಟ್ ಆಗಿದೆ. ಈಗ ಸಾಯುವಾಗ ಸಪೋಸ್ ನಾವು ಕೃಷ್ಣ ಪ್ರಜ್ಞೆ ಕಂಪ್ಲೀಟ್ ಮಾಡಲಿಲ್ಲ, ಸಾಯುವಾಗ ಕೂಡ ನಮ್ಗೆ ಭೌತಿಕ ಇಚ್ಛೆ ಉಂಟು. ಪ್ರಭುಪಾದ್ ಅಂತೂ ನಿಮ್ಮನ್ನು ಬಿಡುವುದಿಲ್ಲ. ಚಕ್ಕುದಾನ್ ದಿಲೋ ಜಯ ಜನ್ಮೆ ಜನ್ಮೆ ಪ್ರಭು ಸೇ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ. ಜನ್ಮ ಜನ್ಮದಲ್ಲಿ ನಿಮ್ಮ ಹಿಂದೆ ಬರ್ತಾರೆ. ಅಂದ್ರೆ ನಿಮ್ಮನ್ನು ಹೇಗೆ ಮೇಲೆ ಎತ್ತುವಂಥದ್ದು. ಹೃದಯ ಗ್ರಂಥಿ ಭೇದನಂ, ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಅನ್ನು ಮೆಲ್ಲ ಮೆಲ್ಲ ಕತ್ತರಿಸ್ತಾ ಬರ್ತಾರೆ. ಹಾಗಾಗಿ ನಾವು ತುಂಬಾ ಫಾರ್ಚುನೇಟ್. ಎಸ್, ಈಗ ನಾವು ಇವತ್ತಿನ ಟಾಪಿಕ್ಗೆ ಬರುವ. ಇವತ್ತಿನ ಟಾಪಿಕ್ ಫಸ್ಟಿಗೆ ಜ್ಞಾನಂ. ಜ್ಞಾನ, ಈ ಜ್ಞಾನ ಅಂದ್ರೆ ನಾಲೆಜ್, ಎಲ್ಲರಿಗೂ ಗೊತ್ತು. ಜ್ಞಾನ ಮೀನ್ಸ್ ಕಾನ್ಶಿಯಸ್ನೆಸ್, ಮೀನ್ಸ್ ಲಿವಿಂಗ್ ಸಿಂಪ್ಟಮ್ಸ್. ರೂಪದಲ್ಲಿರುವಂಥದ್ದು ಪ್ರಜ್ಞೆ. ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ, ಲಿವಿಂಗ್ ಸಿಂಪ್ಟಮ್ಸ್. ಚೇತನ, ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಹಿ ಭುವನಾಂ ವಿದಧಾತಿ ಕಾಮ. ಇದು ಕಥಾ ಉಪನಿಷತ್ತಲ್ಲಿ ಉಂಟು. ನಿತ್ಯ ಚೇತನ,
ನಾವು ನಿತ್ಯ, ನಿತ್ಯ ಅಂದ್ರೆ ಇಟರ್ನಲ್, ಚೇತನ ಅಂದ್ರೆ ಕಾನ್ಶಿಯಸ್ನೆಸ್. ಈಗ ಇದು ಟೇಬಲ್, ಈಗ ನಾನು ಟೇಬಲ್ ಅಲ್ಲಿ ಇಟ್ಟಿದ್ದೇನೆ, ಲ್ಯಾಪ್ಟಾಪ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಟೇಬಲ್ ಅಲ್ಲಿ ಪ್ರಜ್ಞೆ ಇಲ್ಲ, ಕಾನ್ಶಿಯಸ್ನೆಸ್ ಇಲ್ಲ. ಈಗ ಈ ಟೇಬಲ್ ಅಲ್ಲಿ ಒಂದು ಸಣ್ಣ ಇದುಂಟು, ಯಾವುದು ಆ್ಯಂಡ್ ಇರುವೆ, ಬ್ಲ್ಯಾಕ್ ಕಲರ್, ಅದು ಚುಚ್ಚುವುದಿಲ್ಲ, ಅದುಂಟು ಇಲ್ಲಿ. ಈಗ ಇರುವೆಯಲ್ಲಿ ಪ್ರಜ್ಞೆ ಉಂಟಾ, ಈ ಟೇಬಲ್ ಅಲ್ಲಿ ಪ್ರಜ್ಞೆ ಉಂಟಾ? ಯಾರು ಹೇಳ್ತೀರಿ? ಎಸ್ ಸರಿ ಕೃಷ್ಣ. ಟೇಬಲ್ ಅಲ್ಲಿ ಇಲ್ಲ. ಓಕೆ, ಇಷ್ಟು ನಿಮ್ಗೆ ಗೊತ್ತುಂಟು. ಎಸ್, ನೋಡಿ, ಜನರಿಗೆ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ, ಹಾಗಾಗಿ ನಮ್ಗೆ ಇಷ್ಟಾದ್ರೂ ಗೊತ್ತುಂಟು. ಇರುವೆಯಲ್ಲಿ ಉಂಟು, ನಮ್ಮಲ್ಲಿ ಇಲ್ಲ. ಓಕೆ, ಒಪ್ಪುವ. ಈಗ ಆ ಇರುವೆಯನ್ನು ನಾನು ಇಲ್ಲಿ ಎಂತ ಮಾಡ್ತೇನೆ, ಎಂತಾದ್ರೂ ಒಂದು ಹಾಕ್ತೇನೆ, ನೀರು ತರ ಹಾಕ್ತೇನೆ, ನಾನು ಸ್ಟಾಪ್ ಮಾಡೋದು, ಈಚೆ ಬರಬಾರ್ದು ಅಂತ. ಆದ್ರೆ ಅದು ಸ್ಟ್ರಗಲ್ ಮಾಡಿ ಬರ್ತದೆ, ಹೇಗೆ ಆಚೆ ಈಚೆ ಮಾಡಿ ಬರ್ತದೆ, ಯಾಕೆಂದ್ರೆ ಅದಕ್ಕೆ ಪ್ರಜ್ಞೆ ಉಂಟು. ಆದ್ರೆ ಟೇಬಲ್ ಅನ್ನು ನಾನೀಗ ಇಲ್ಲಿ ಕಟ್ ಮಾಡಿ ಆಚೆ ಹಾಕ್ತೇನೆ, ಅದು ಅಲ್ಲೇ ಇರ್ತದೆ, ಅದು ಪ್ರೊಟೆಸ್ಟ್ ಮಾಡೋದಿಲ್ಲ. ಆದ್ರೆ ಇರುವೆ ಪ್ರೊಟೆಸ್ಟ್ ಮಾಡ್ತದೆ, ಯಾಕೆಂದ್ರೆ ಆ ಟೇಬಲ್ ಅಲ್ಲಿ ಪ್ರಜ್ಞೆ ಇಲ್ಲ, ಅದರಲ್ಲಿ ಪ್ರಜ್ಞೆ ಉಂಟು, ಇರುವೆಯಲ್ಲಿ. ಸೊ ಪ್ರಭುಪಾದ ಇರುವಂತದ್ದು, ಕಾನ್ಶಿಯಸ್ನೆಸ್ ಈಸ್ ದ ಸಿಂಪ್ಟಮ್ ಆಫ್ ಸೋಲ್. ಆತ್ಮದ ಸಿಂಪ್ಟಮ್ ಎಂತ? ಪ್ರಜ್ಞೆ. ಮತ್ತೆ ಇದು ಹೇಗೆ ಆಗುವಂತದ್ದು? ಇದು ಬರುವಂತದ್ದು ಒನ್ ಆಫ್ಟರ್ ಏನಾದ್ರು ಡೆವಲಪ್ ಆಗುವಂತದ್ದು. ಈಗ ನೀವು ಬೀಚ್ ಹತ್ರ ಹೋಗಿ, ಬೀಚಲ್ಲಿ ಈಗ ಅಲ್ಲಿ ಹೊಯ್ಗೆ ಇರ್ತದೆ, ಸ್ಯಾಂಡ್, ಅದರ ಒಳಗೆ ಲಿವಿಂಗ್ ಎಂಟಿಟೀಸ್ ಇರ್ತದ? ನೋಡಿದ್ದೀರಾ ಯಾರಾದ್ರೂ? ನೀರಿನಲ್ಲಿ ಕೂಡ ಇರ್ತದೆ, ಅಲ್ಲಿ ಕೂಡ ಇರ್ತದೆ, ನೋಡಿದ್ದೀರಾ ಬೀಚಲ್ಲಿ? ಇರ್ತದೆ. ಹಾಗಾಗಿ ಈಗ ಎಂತ ಹೇಳುವಂಥದ್ದು, ಪದ್ಮಪುರಾಣದ ಶ್ಲೋಕ, ಜಲಜಾನವಲಕ್ಷಾನಿ ಸ್ಥಾವರ ಲಕ್ಷ ವಿಂಶತಿ ಕೃಮಯೋ ರುದ್ರಶಂಕಯ ಪಕ್ಷಿನಾಂ ದಶಲಕ್ಷಣ ತ್ರಿಮಶಲ್ಲಕ್ಷಾನಿ ಪಶವ ಚತುರ್ಲಕ್ಷಾನಿ ಮಾನುಷ. ಹಾಗಾಗಿ ಜಲಜ ಅಂದ್ರೆ ನೀರಿನಲ್ಲಿ 9 lakhs ಸ್ಪೀಶೀಸ್ ಉಂಟು. ಮತ್ತೆ ಸ್ಥಾವರ ಲಕ್ಷಾನಿ, ಸ್ಥಾವರ ಅಂದ್ರೆ ಮರಗಳು, ಅದು 20 ಲಕ್ಷ, 9 ಲಕ್ಷ 20 ಲಕ್ಷ. ನೆಕ್ಸ್ಟ್ ಕ್ರಿಮೆಯೋ ರುದ್ರ, ಕ್ರಿಮೆ ಅಂದ್ರೆ 11 ಲಕ್ಷ. ಮತ್ತೆ ಪಕ್ಷಿನಾಂ ದಶಲಕ್ಷಾನಿ 10 lakhs. ಮತ್ತೆ ನೆಕ್ಸ್ಟ್ ಬರುವಂತದ್ದು ತ್ರಿಮಶಲ್ ಅಂದ್ರೆ 30 ಲಕ್ಷ, ಯಾವುದು? ಪಶವ, ಪ್ರಾಣಿಗಳು. ಮತ್ತೆ ಚತುರ್ಲಕ್ಷ, ಲಾಸ್ಟ್ಗೆ 4 ಲಕ್ಷ ಮನುಷ್ಯ. ಇದುಂಟು. ಈಗ ಹೇಗೆ ಅಂದ್ರೆ, ಈಗ ಗ್ರಾಫ್ ಅಲ್ಲಿ ಈಗ ನೋಡಿ, ಈಗ ತೋರಿಸ್ತೇನೆ, ಒಂದು ಮಾಡಿ ತೋರಿಸುವ ಗ್ರಾಫ್. ಎಸ್, ಓ ನೋಡಿ, ಎಲ್ಲರಿಗೂ ಕಾಣ್ತದೆ, ಎಲ್ ಕಾಣ್ತದೆ ನಿಮ್ಗೆ, ಎಲ್ ಕಾಣ್ತದೆ. ಈಗ ಗ್ರಾಫ್ ಅಂದ್ರೆ ಈಗ ನಾವು ಮೇಲೆ 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 ಹೋಗಿ ನಾವು ಇಲ್ಲಿ ಭಗವತ್ ಸಾಮ್ರಾಜ್ಯಕ್ಕೆ ಹೋಗುವಂಥದ್ದು. ಇದು ಮೇಲೆ ನಿಮ್ಗೆ ಕಾಣ್ತದೆ ಪಾಯಿಂಟ್, ಇಲ್ಲಿಂದ. ಹಾಗಾಗಿ ಈಗ ನಾನು ಹೇಳಿದ ಹಾಗೆ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಫಸ್ಟಿಗೆ ಕ್ರಿಯೆ ಯಾವುದು? ಜಲಜ, ನೀರಿನಲ್ಲಿ ಇರುವಂಥದ್ದು, ಮತ್ತೆ ಮರ ಆಗಿ, ಸ್ಥಾವರ, ಮತ್ತೆ ಕ್ರಿಮಿಯಾಗಿ, ಮತ್ತೆ ಪಕ್ಷಿಯಾಗಿ, ಮತ್ತೆ ಪಶು ಆಗಿ, ಮತ್ತೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ.
ಮನುಷ್ಯ ಜನ್ಮದಲ್ಲಿ ಭಗವಂತನ ಅರ್ಥ ಮಾಡಲಿಕ್ಕೆ ಜ್ಞಾನ. ಈಗ ಯಾಕೆ ಇದನ್ನು ಹೇಳಿದೆ ಅಂದ್ರೆ ಮನುಷ್ಯನಿಗೆ ಅರ್ಥ ಆಗ್ತದೆ, ಉಳಿದವರಿಗೆ ಅರ್ಥ ಆಗುವುದಿಲ್ಲ. ಈಗ ನಮಗೆ ಕೂಡ ಅರ್ಥ ಆಗದಿದ್ರೆ ನಾವು ಕೂಡ ಪ್ರಭುತ್ವವಂಥದ್ದು ಟೂ ಲೆಗೆಡ್ ಆನಿಮಲ್ಸ್. ಟೂ ಲೆಗೆಡ್ ಆನಿಮಲ್ಸ್ ಅಂದ್ರೆ ಎರಡು ಕಾಲಿನ ಪ್ರಾಣಿ. ಪ್ರಭುತ್ವದಿರುವಂಥದ್ದು ಪಾಲಿಶ್ಡ್ ಆನಿಮಲ್. ಯಾಕೆ ಯಾರು ಹೇಳ್ತೀರಿ ಪಾಲಿಶ್ಡ್ ಆನಿಮಲ್ ಯಾಕೆ ಹೇಳ್ತಾರೆ ಪ್ರಭುಪಾದ? ಟೂ ಲೆಗೆಡ್ ಪಾಲಿಶ್ಡ್ ಆನಿಮಲ್. ಪಾಲಿಶ್ 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 ಅಂದ್ರೆ ನಾವು ಈ ಮರಕ್ಕೆಲ್ಲ ಪಾಲಿಶ್ ಕೊಡ್ತೇವಲ್ಲ, ಆ ರೀತಿ ಪಾಲಿಶ್ ಪಾಲಿಶ್ ಮಾಡುವಂತ ಶೂ ಪಾಲಿಶ್. ಮಾನವನಾಗಿ ಜ್ಞಾನ ಇದ್ರು ಅದನ್ನ ಉಪಯೋಗಿಸ್ತೇ ಪ್ರಾಣಿಗಳ ತರನೇ ಮಾಡೋದ್ರಿಂದ ಆ ತರ ಹೇಳಿದ್ದಾರೆ ಗುರುಗಳೇ. ಜ್ಞಾನ ಕೊಟ್ಟಿದ್ದಾರೆ ಮಾನವನಿಗೆ, ಅದನ್ನ ಉಪಯೋಗಿಸ್ತೇ ಪ್ರಾಣಿಗಳ ತರನೇ ಇರೋದ್ರಿಂದ ಟೂ ಲೆಗ್ಗೆಡ್ ಅನಿಮಲ್ ಅಂತ ಇದ್ ಮಾಡಿದ್ದಾರೆ, ಪಾಲಿಶ್ಡ್ ಅನಿಮಲ್ ಅಂತ. ನೋಡಿ ಪ್ರಭುಪಾದ್ ಎಂತಂದ್ರೆ, ಪ್ರಭುಪಾದ್ ರೆವಲ್ಯೂಷನ್ ಕೆಲವೆಲ್ಲ ವರ್ಡ್ಸ್ ಎಲ್ಲಿ ಕೂಡ ಇಲ್ಲ, ಪ್ರಭುಪಾದ್ ಅದನ್ನು ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಅದು ವರ್ಡ್ಸ್ ಅಂದ್ರೆ ನಿಮ್ಗೆ ಸೂಪರ್, ಯಾವಾಗಲೂ ನಿಮ್ಗೆ ನೆನಪಿರ್ತದೆ ಪ್ರಭುಪಾದ್ ಹೇಳಿದ ಕೆಲವು ವರ್ಡ್ಸ್. ಓಕೆ, ಹಾಗೆ ಈಗ ನಾವು ಈ ಸಮುದ್ರದ ಬದಿಯಲ್ಲಿ ಈ ಮರಳು ಸ್ಯಾಂಡ್, ಅದರಲ್ಲಿ ತುಂಬಾ ಲಿವಿಂಗ್ ಎಂಟಿಟೀಸ್ ಉಂಟು. ಈಗ ಅವರೆಲ್ಲ ಇನ್ಫೀರಿಯರ್. ಯಾವುದಕ್ಕೆ ಇನ್ಫೀರಿಯರ್? ಪ್ಲಾಂಟ್ಸ್ ಆರ್ ಹೈಯರ್ ದೆನ್ ದೀಸ್ ಥಿಂಗ್ಸ್. ಹಾಗಾಗಿ these plants are better than these things because plants are having improved consciousness. ಅವರಿಗಿಂತ ಜಾಸ್ತಿ ಉಂಟು ಪ್ರಜ್ಞೆ. ಆದ್ರೆ ಈ ಮರಗಳಿಗಿಂತ ಬೆಟರ್ ಯಾವುದು? ಈ ಇನ್ಸೆಕ್ಟ್ಸ್, ಕ್ರಿಮಿ, ಇನ್ಸೆಕ್ಟ್ಸ್, ಸ್ನೇಕ್ಸ್, ಇದೆಲ್ಲ ಬೆಟರ್ ಅಂತೆ ಅದಕ್ಕಿಂತ ಜಾಸ್ತಿ ಉಂಟು. They can move. ಆದ್ರೆ ಈ ಪ್ಲಾಂಟ್ಸ್ಗೆ ಮೂವ್ ಆಗ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಆಚೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಅವರಿಗಿಂತ ಬೆಟರ್ ಈ ಪಕ್ಷಿ, ಈ ಕ್ರಿಮಿಗಳಿಗಿಂತ ಬೆಟರ್ ಪಕ್ಷಿಗಳು. ಏಕೆಂದ್ರೆ ಅವರಿಗೆ ವಿಂಗ್ಸ್ ಉಂಟು, ದೇ ಕ್ಯಾನ್ ಫ್ಲೈ. ಬರ್ಡ್ಸ್ ಅಲ್ಲಿ ಕೂಡ ಬೇರೆ ಬೇರೆ ವೆರೈಟೀಸ್ ಉಂಟು. ಕೆಲವು ಬರ್ಡ್ಸ್ ಇಷ್ಟು ದೂರ ಮಾತ್ರ ಹೋಗ್ಲಿಕ್ಕೆ ಆಗುವಂಥದ್ದು. ಆದ್ರೆ ಈಗಲ್ ತುಂಬಾ ದೂರ ಅದಕ್ಕೆ ಫ್ಲೈ ಮಾಡಬಹುದು. ಹಾಗೆ ಅದರಲ್ಲಿ ಕೂಡ ಉಂಟು ವೆರಿ ಹೈ. ಮತ್ತೆ ಅದಕ್ಕಿಂತ ಬೆಟರ್ ಯಾವುದಂದ್ರೆ ಪ್ರಾಣಿಗಳು. ಅದಕ್ಕಿಂತ ನೆಕ್ಸ್ಟ್ ಬರುವಂತದ್ದು ಮನುಷ್ಯ. ಯಾಕೆಂದ್ರೆ ಮನುಷ್ಯ ಅಂದ್ರೆ ಸಿವಿಲೈಸ್ಡ್ ಲೈಫ್, ನಾಗರಿಕತೆ. ಪ್ರಭುಪಾದ ಎನ್ನುವಂಥದ್ದು ದಿಸ್ ಪ್ರೆಸೆಂಟ್ ಸಿವಿಲೈಸೇಷನ್ ಈಸ್ ಅನ್ಸಿವಿಲೈಸ್ಡ್ ಲೈಫ್, ನಾಗರಿಕತೆ ಇಲ್ಲದ ಮನುಷ್ಯ ಅಂದ ಮೇಲೆ ಅವನ ನಾಗರಿಕತೆ ಇರ್ಬೇಕಂತೆ. ನಾಗರಿಕತೆ ಇಲ್ಲದ್ರೆ ಪ್ರಾಣಿ ಹಾಗೆ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ಉಂಟು. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಇದರಲ್ಲಿ ಬ್ರಾಹ್ಮಣ ಬೆಸ್ಟ್. ಯಾಕೆಂದ್ರೆ ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ಸ್ಪಿರಿಚುವಲ್ ರಿಯಲೈಸೇಷನ್. ಹಾಗಾಗಿ ಎವಲ್ಯೂಷನ್ ಆಗುವಂಥದ್ದು. ಹಾಗೆ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾಮಾತ್ಮ ಸುದುರ್ಲಭ. ತುಂಬಾ ಜನ್ಮದ ನಂತರ ಹುಟ್ಟು ಸತ್ತಿ, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು ಆದ್ಮೇಲೆ ಬರುದಂತೆ ಈ ಕನ್ಕ್ಲೂಷನ್ಗೆ ಎಂತ? ವಾಸುದೇವ ಸರ್ವಮಿತಿ.
ಹಾಗಾಗಿ ಈ ನಮ್ಮ ಮನುಷ್ಯ ಜನ್ಮ ಇರುವಂತದ್ದು ಜ್ಞಾನವನ್ನು ಗಳಿಸ್ಲಿಕ್ಕೆ. ಈಗ ನಾನು ನಿನ್ನೆದು ಎಕ್ಸಾಂಪಲ್ ಅನ್ನು ಇನ್ನೊಮ್ಮೆ ತೆಗಿತೇನೆ. ನಿನ್ನೆದಲ್ಲ, ಮೊನ್ನೆದು. ಇದ್ದಾರಾ ಯಾರು? ಮಾತಾಜಿ, ಎಸ್, ರಶ್ಮಿ ಹರೀಶ್ ಬಾಬು. ಈಗ ನೋಡಿ, ಇದಕ್ಕೆ ನಾನು ಕಣ್ಣಿದು ಎಕ್ಸಾಂಪಲ್ ಕೊಟ್ಟೆ, ಈಗ ಇನ್ನೊಮ್ಮೆ ಕೊಡ್ಬೋದು. ಈಗ ತುಂಬಾ ಆರ್ಗನೈಸೇಷನ್ ಅವರು ಮಾಡುವಂಥದ್ದು, ಎಸ್ ನಾವು ಐ ಕ್ಯಾಂಪ್ ಮಾಡುವ, ಕಣ್ಣು ಇಲ್ಲದವರಿಗೆ ನಾವು ಕಣ್ಣು ಕೊಡುವ, ನಾವು ವಿಲ್ ಬರೆಯುವ, ಸಾಯುವಾಗ ನನ್ನ ಕಣ್ಣನ್ನು ಇನ್ನೊಬ್ಬನಿಗೆ ಯೂಸ್ ಆಗಲಿ, ಅವ ನೋಡ್ಲಿ. ಸೊ ಈಗ ಬರುವಂತದ್ದು ವಿದೌಟ್ ಜ್ಞಾನ, ಇಫ್ ಯು ಆರ್ ಸೀಯಿಂಗ್ ಈಸ್ ನಾಟ್ ಪರ್ಫೆಕ್ಟ್. even though you are seeing, but that seeing is useless. ಜ್ಞಾನ ಇಲ್ಲದೆ ನೋಡುವಂಥದ್ದು ಯೂಸ್ಲೆಸ್. ಹಾಗಾಗಿ ಒಬ್ಬ ಕುರುಡನಿಗೆ ನಾವು ಕಣ್ಣು ಕೊಡ್ತೇವೆ, ಕಣ್ಣು ಕೊಟ್ಟ ಮೇಲೆ ಅವ ಎಂತ ಮಾಡ್ತಾನೆ? ಅವನಿಗೆ ಜ್ಞಾನ ಇಲ್ಲ, ಅವ ಎಂತದನ್ನು ನೋಡ್ತಾನೆ? ಕೃಷ್ಣನಿಗೆ ರಿಲೇಟೆಡ್ ಇಲ್ಲದನ್ನು ನೋಡ್ತಾನೆ. ಹಾಗಾಗಿ ಅವನ ನೋಡುವಿಕೆ ಯೂಸ್ಲೆಸ್. ಹಾಗಾಗಿ ಒಬ್ಬನಿಗೆ ಜ್ಞಾನ ಇರಬೇಕು, ಕೊಡುವವನಿಗೆ ಕೂಡ ಜ್ಞಾನ ಇರಬೇಕು. ಕಣ್ಣು ಯಾರಿಗೆ ಕೊಡ್ತಾನೆ ಅವನಿಗೆ ಕೂಡ ಜ್ಞಾನ ಇರಬೇಕು. ಆಗ ಅದು ಓಕೆ. ಈಗ ಯಾರು ಕೊಡ್ತಾ ಇದ್ದಾನೆ ಕಣ್ಣು, ಅವನಿಗೆ ಕೂಡ ಜ್ಞಾನ ಇರಬೇಕು. ಯಾರಿಗೆ ಕೊಡ್ತಾ ಇದ್ದಾನೆ ಅವನಿಗೆ ಕೂಡ ಜ್ಞಾನ ಇರಬೇಕು. ಯಾಕೆ ಇಬ್ಬರಿಗೆ ಕೂಡ ಯಾಕೆ ಜ್ಞಾನ ಇರಬೇಕು? ಎಸ್, ಯಾರು ಹೇಳ್ತೀರಿ? ಯಾರದು ಹೇಳ್ಬೋದು ಇದಕ್ಕೆ ಉತ್ತರ? ಹರೇ ಕೃಷ್ಣ. ಹಾ, ಕೊಡುವವನಿಗೆ ಜ್ಞಾನ ಕೊಡುವನು ಹೇಗೆ ಮೇಲೆ ನಿಮ್ ನೆಟ್ವರ್ಕ್ ಸರಿ ಇಲ್ಲ, ಏನೋ ಕೇಳ್ತಾ ಇಲ್ಲ ಕರೆಕ್ಟ್. ಮೆಸೇಜ್ ಮಾಡಿ. ಇಬ್ಬರಿಗೂ ಜ್ಞಾನ ಇರೋದ್ರಿಂದ ತಪ್ಪಾಗೋದಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಹೊರಗಡೆ ಬೇರೆ ತರ ತಪ್ಪಾಗೋದನ್ನ ತಪ್ಪಿಸ್ಬೋದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್, ಬೇರೆಯವರು ಇದಕ್ಕೆ ಉತ್ತರ ಕೊಡ್ಬೋದಾ ಯಾರಾದ್ರೂ? ಪ್ರಭುಜಿ, ಕೊಡೋ ಜ್ಞಾನ ನೆಟ್ಟಿಗೆ ಇರ್ಬೇಕು. ಅವನ ಜ್ಞಾನ ನೆಟ್ಟಿಗೆ ಇಲ್ಲದೆ ಅವನು ಕಣ್ಣುಗಳನ್ನು ಕೊಟ್ರೆ ಇವನ ಜ್ಞಾನನು ಅಲ್ಲೇ ಹೊರಟೋಗುತ್ತಲ್ಲ, ಅದೇ ತರ. ಅಲ್ಲ, ಈಗ ನಾವು ಪಾಯಿಂಟಿಗೆ ಬರುವ ಎಂತೆಂದ ನೋಡಿ. ಹೇಗೆಂದ್ರೆ ಕೊಡುವನಿಗೆ ಕೂಡ ಜ್ಞಾನ ಇರಬೇಕು, ಪಡೆದುಕೊಳ್ತಾನೆ ಅವನಿಗೆ ಕೂಡ ಜ್ಞಾನ ಇರಬೇಕು. ಇದು ಯಾಕೆ ಕೇಳುವಂತದ್ದು? ಇಬ್ರು ಕೂಡ ಅದನ್ನ ಭಗವಂತನ ಭಕ್ತಿ ಸೇವೆಗೆ ತೊಡಗಿಸ್ತಾರೆ. ಎಸ್, ಹಾಗೆ ಅಲ್ಟಿಮೇಟ್ ಎಂತಂದ್ರೆ ಭಗವಂತನಿಗೆ ಯೂಸ್ ಮಾಡುವಂತದ್ದು. ಕಣ್ಣಿರುವಂತದ್ದು ನಮ್ಗೆ, ನಮ್ಮ ಇಂದ್ರಿಯ ಸುಖಕ್ಕೆ ಅಲ್ಲ, ಭಗವಂತನ ಸುಖಕ್ಕೆ. ಹಾಗಾಗಿ ಇಬ್ಬರಲ್ಲಿ ಕೂಡ ಜ್ಞಾನ ಇರಬೇಕು. ಹಾಗಾಗಿ ಜ್ಞಾನ ಇಲ್ಲದೆ ಇಫ್ ಯು ಆರ್ ಡೂಯಿಂಗ್ ಎನಿ ಆಕ್ಟಿವಿಟೀಸ್ ಇಟ್ ಇಸ್ ಯೂಸ್ಲೆಸ್. ಪ್ರಭುಪಾದ ಹೇಳುವಂತ, ನಾನಲ್ಲ, ಪ್ರಭುಪಾದೀಸ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಈ ಮನುಷ್ಯ ಜನ್ಮ ಇರುವಂಥದ್ದು ಜ್ಞಾನವನ್ನು ಪಡೀಲಿಕ್ಕೆ, ಜ್ಞಾನ ಪಡೆದು ಎಂತ ಮಾಡಲಿಕ್ಕೆ? ಭಗವಂತನ ಸೇವೆ ಮಾಡಲಿಕ್ಕೆ. ಹಾಗಾಗಿ ಈಗ ಈ ಮೊಸ್ಕಿಟೋ ಇಲ್ಲದ್ರೆ ಬೆಡ್ ಬಗ್ ಅಂತ ಹೇಳ್ತೇವೆ ನಾವು, ತಿಗಣೆ. ಓಕೆ, ತಿಗಣೆ ಅವರಿಗೆ ಗೊತ್ತುಂಟು ಎಲ್ಲಿ ಬೈಟ್ ಮಾಡ್ಬೇಕಂತ. ಈಗ ಜಾಯಿಂಟಿಗೆ ಬೈಟ್ ಮಾಡ್ತಾರೆ, ಇನ್ನೊಂದು ಕಡೆಗೆಲ್ಲ ಜಾಯಿಂಟ್ ಮಾಡ್ತಾರೆ, ಬೈಟ್ ಮಾಡ್ತಾರೆ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ದ ನಾಲೆಜ್ ಈಸ್ ದೇರ್ ಫಾರ್ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಅಂಡ್ ಡಿಫೆಂಡಿಂಗ್. ಇದಕ್ಕೆ ಜ್ಞಾನ ಉಂಟು. ಈಗ ಪ್ರಭುಪಾದ ಹೇಳುವಂತದ್ದು, ಈಗ ಒಂದು ಹುಡುಗ ಮತ್ತೆ ಹುಡುಗಿ
ಪ್ರಭುಪಾದ ಹೇಳುವಂತ ಎಕ್ಸಾಂಪಲ್. ಎಲ್ಲಿ ಕೂಡ ಟ್ರೈನಿಂಗ್ ಸಿಗುವುದಿಲ್ಲ ಯಾವುದಕ್ಕೆ, ಸೆಕ್ಸ್ ಲೈಫ್. ಆದ್ರೆ ಒಟ್ಟಿಗೆ ಮದುವೆ ಆದ್ಮೇಲೆ ಸೇರಿದ ಮೇಲೆ ಮಾಡ್ತಾರೆ. ಟ್ರೈನಿಂಗ್ ಇಲ್ಲ ಅದಕ್ಕೆ, ಇಟ್ ಇಸ್ ಆಲ್ರೆಡಿ ಈಸ್ ದೇರ್. ಎಲ್ಲ ಜೀವಿಯಲ್ಲಿ ಈಗ ಹಾವು, 2 ಹಾವು ಸೇರ್ತದೆ, 2 ಪಕ್ಷಿ ಸೇರ್ತದೆ, 2 ಪ್ರಾಣಿ ಸೇರ್ತದೆ, ಅದಕ್ಕೆ ಟ್ರೈನಿಂಗ್ ಬೇಕಂತಿಲ್ಲ. ಸೊ ಪ್ರಭುಪಾದ ಹೇಳುವಂಥದ್ದು, ಫಾರ್ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಟ್ರೈನಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಹಾಗಾಗಿ ನೋಬಡಿ ಟೇಕ್ಸ್ ಎಜುಕೇಶನ್ ಫಾರ್ ದಿಸ್. ಪ್ರಭುಪಾದ ಹೇಳುವಂಥದ್ದು ಇಲ್ಲ. ಹಾಗಾಗಿ ನಾಲೆಜ್ ಆಟೋಮೆಟಿಕಲಿ ನೋನ್. ಹಾಗಾಗಿ ನಾಲೆಜ್ ಅಂದ್ರೆ ಎಂತ? ನಾಲೆಜ್ ಅಂದ್ರೆ ಇಲ್ಲಿ ಕೇಳಿದ ಹಾಗೆ ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯ ಆತ್ಮದರ್ಶನ. ಅಂದ್ರೆ ಆತ್ಮದರ್ಶನಂ ಅಂದ್ರೆ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ಉಳಿದದೆಲ್ಲ ಜ್ಞಾನ ಅಂತಂದ್ರೆ ಔ ಟು ಈಟ್, ಔ ಟು ಸ್ಲೀಪ್, ಔ ಟು ಮೇಟ್, ಔ ಟು ಡಿಫೆಂಡ್, ಇದೆಲ್ಲ ಲೋವರ್ ಅಂತ. ಆತ್ಮ ಸಾಕ್ಷಾತ್ ಅದು ಹೈಯರ್. ನಿಶ್ರೇಯಸಾರ್ಥಾಯ ಅಂದ್ರೆ ಅಲ್ಟಿಮೇಟ್ ಪರ್ಫೆಕ್ಷನ್. ಅಲ್ಟಿಮೇಟ್ ಪರ್ಫೆಕ್ಷನ್ ಅಂದ್ರೆ ನಾವು ಮರಳಿ ಜ್ಞಾನವನ್ನು ಪಡೆದು ಭಗವಂತನ ಧಾಮಕ್ಕೆ ಹೋಗುವಂತ ನಮ್ಮ ಅಲ್ಟಿಮೇಟ್ ಪರ್ಫೆಕ್ಷನ್, ಗೋಲ್ ಆಫ್ ಲೈಫ್, ಜೀವನದ ಗುರಿ. ಹಾಗಾಗಿ ಪ್ರಭುಪಾದ ಹೇಳುವಂತ ಇದಕ್ಕೆ ಎಜುಕೇಶನ್ ಸಿಸ್ಟಮ್ ಇಲ್ಲ ಅಂತೆ. ಈ ಭೌತಿಕ ಲೋಕದಲ್ಲಿ ನಮ್ಮ ಅಲ್ಟಿಮೇಟ್ ಗುರಿ ಅಂತ, ಅದಕ್ಕೆ ಎಲ್ಲಿ ಕೂಡ ಎಜುಕೇಶನ್ ಸಿಸ್ಟಮ್ ಇಲ್ಲ. ಜ್ಞಾನ ಅಂದ್ರೆ ಈಗ ಟೆಕ್ನಿಕಲ್ ನಾಲೆಜ್, ಔ ಟು ಈಟ್, ಔ ಟು ಸ್ಲೀಪ್, ಇದಕ್ಕೆ ಎಜುಕೇಶನ್ ಬೇಕಂತ ಇಲ್ಲ. ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಅದಕ್ಕೆ ಬೇಕು. ಹಾಗೆ ಭಗವದ್ಗೀತೆಯಲ್ಲಿ ಹೇಳುವಂತದ್ದು, ಮಾಮುಪೇತ್ಯ ಕೌಂತೇಯ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿ ಪರಮಾಗತ. ಹಾಗಾಗಿ ಎಲ್ಲ ಶಾಸ್ತ್ರಗಳಿರುವಂತದ್ದು ಹೈಯೆಸ್ಟ್ ಪರ್ಫೆಕ್ಷನ್ ಅನ್ನು ಅಚೀವ್ ಮಾಡಲಿಕ್ಕೆ, ಹೈಯೆಸ್ಟ್ ಇದನ್ನು ಅಚೀವ್ ಮಾಡಲಿಕ್ಕೆ, ಭಗವಂತನ ಧಾಮಕ್ಕೆ ಹೋಗುವಂತದ್ದು, ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು, ಇದಕ್ಕೆ ಇರುವಂಥದ್ದು ಮನುಷ್ಯ ಜನ್ಮ. ಹೇಗೆಂದ್ರೆ ಈಗ ಈ ಮೊಬೈಲ್ ಅನ್ನು ನಾನು ಪೇಪರ್ ವೇಟ್ ಆಗಿ ಯೂಸ್ ಮಾಡಿದ್ರೆ ಅದು ನನ್ನ ಮೂರ್ಖತನ, ಫೂಲಿಶ್ನೆಸ್. ಪೇಪರ್ ವೇಟ್ ನಾನು ಅಲ್ಲಿಂದ ತರಬೇಕು, ಸ್ಟೇಷನರಿಯಿಂದ ತಂದು ಅದನ್ನು ಯೂಸ್ ಮಾಡಬೇಕು ಪೇಪರ್ ವೇಟಿಗೆ. ಈ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ. ಹಾಗೆ ಮನುಷ್ಯ ಜನ್ಮ ಇರುವಂತದ್ದು ಭಗವಂತನನ್ನು ತಿಳಿಲಿಕ್ಕೆ. ಹಾಗಾಗಿ ನಾವು ಈ ಕಡೆಗೆ ನೋಡ್ಬೇಕು. ಯಾವ ಕಡೆಗೆ? ಹೇಗೆ ಅಂದ್ರೆ ಹೇಗೆ ನಾನು ಸಾಕ್ಷಾತ್ಕಾರ ಮಾಡುವಂಥದ್ದು, ಹೇಗೆ ಸಾಕ್ಷಾತ್ಕಾರ ಮಾಡುವಂಥದ್ದು. ಉಳಿದುದೆಲ್ಲ ನಮ್ಗೆ ಆಲ್ರೆಡಿ ಉಂಟು, ಗೊತ್ತುಂಟು, ಅದಕ್ಕೆ ಏನು ಟ್ರೈನಿಂಗ್ ಬೇಕಂತ ಇಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಟ್ರೈನಿಂಗ್ ಬೇಕು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ದಿಸ್ ಇಸ್ಕಾನ್, ಪ್ರಭುಪಾದ ಇಸ್ಕಾನ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಇದೆಂತಂದ್ರೆ ಇಟ್ ಇಸ್ ಲೈಕ್ ದಿ ಇನ್ ಡೆಸರ್ಟ್ ಅಲ್ಲಿ, ಮರುಭೂಮಿಯಲ್ಲಿ ಈ ಒಂಟೆಗೆ ಎಂದ್ರೆ ತುಂಬಾ ಬಾಯಾರಿಕೆ ಆಗ್ತಾ ಇರ್ತದೆ. ಅದೇ ರೀತಿ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾವೆಲ್ಲರೂ ಒಂಟೆ ತರ, ನಾವು ತುಂಬಾ ಟರ್ಸ್ಟ್ ಅಲ್ಲಿ ಇದ್ದೇವೆ.
ಹಾಗಾಗಿ ಈ ಪ್ರಭುಪಾದ ಈ ಸಂಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಈ ಸಂಸ್ಥೆಯಿಂದ ನಾವು ಎಂತ ಮಾಡಬೇಕು? ಆತ್ಮ ಸಾಕ್ಷಾತ್ಕಾರ ಪಡೆಯುವುದು. ದ ಥರ್ಸ್ಟ್ ಕ್ಯಾನ್ ಬಿ ಫೈನ್ಸ್, ಅಂದ್ರೆ ಅದನ್ನು ಬಾಯಾರಿಕೆಯನ್ನು ನಾವು ನೀರು ಕುಡಿದ್ರೆ ನಮ್ಮ ಬಾಯಾರಿಕೆ ಹೋಗ್ತದೆ. ಅದೇ ರೀತಿ ಈ ಭೌತಿಕ ಲೋಕಕ್ಕೆ ಬಂದಿದ್ದೇವೆ. ಭೌತಿಕ ಲೋಕದಲ್ಲಿ ನಾವು ಟ್ರ್ಯಾಪ್ ಆಗಿದ್ದೇವೆ. ಆ ಟ್ರ್ಯಾಪ್ ಇಂದ ಬಚಾವಾಗಬೇಕಿದ್ರೆ ಈ ಎಜುಕೇಶನ್ ಬೇಕು. ಈ ಎಜುಕೇಶನ್ ಬೇಕು. ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಟಚ್ ಸ್ಟೋನ್ ಇರುವಂತದ್ದು. ಇಲ್ಲಿ ಟಚ್ ಸ್ಟೋನ್ ಇಲ್ಲ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಟಚ್ ಸ್ಟೋನ್ ಇಲ್ಲ. ಒಂದ್ ವೇಳೆ ಟಚ್ ಸ್ಟೋನ್ ಇದ್ರೆ ಎಲ್ಲರೂ ಅದರ ಹಿಂದೆ ಹೋಗ್ತಿದ್ರು. ಈಗ ಟಚ್ ಸ್ಟೋನ್ ಅಲ್ಲಿ ಎಂತಂದ್ರೆ ನಿಮ್ಗೆ ಇಲ್ಲಿ ಈಗ ಮಾವಿನ ಮರದಿಂದ ಮಾವಿನ ಹಣ್ಣು ಮಾತ್ರ ಸಿಗುವಂಥದ್ದು. ಅಲ್ಲಿ ಹಾಗೆ ಅಲ್ಲ, ಯಾವ ಹಣ್ಣು ಕೂಡ ಸಿಗ್ತದೆ ನಿಮ್ಗೆ. ಇಲ್ಲಿ ಏಕೆಂದ್ರೆ ಈಗ ತೆಂಗಿನಕಾಯಿ, ಕೋಕೋನಟ್ ಟ್ರೀಯಿಂದ ನಮಗೆ ಕೋಕೋನಟ್ ಸಿಗ್ತದೆ. ಕೋಕೋನಟ್ ಟ್ರೀಯಿಂದ ನಮಗೆ ಮ್ಯಾಂಗೋ ಸಿಗುವುದಿಲ್ಲ. ಮತ್ತೆ ಮಾವಿನ ಮರದಿಂದ ನಮಗೆ ಮಾವು ಸಿಗ್ತದೆ. ಆದ್ರೆ ಚಿಂತಾಮಣಿ ಹಾಗೆ ಅಲ್ಲ, ಯಾವ ಹಣ್ಣು ಕೂಡ ನಿಮಗೆ ಸಿಗ್ತದೆ. ಯಾವ ಹಣ್ಣು ಕೂಡ ಸಿಗ್ತದೆ. ಹಾಗಾಗಿ ನಾವು ಆ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಜ್ಞಾನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರ ಪಡೆಯಬಹುದು. ಹಾಗೆ ಇಲ್ಲಿ ಕಪಿಲನು ಹೇಳುವಂಥದ್ದು ದೇವತಿಗೆ, ನಿನಗೀಗ ನಾನು ಜ್ಞಾನ ಕೊಡ್ತೇನೆ. ಈ ಜ್ಞಾನದಿಂದ ಎಂತಾಗ್ತದೆ? ಹೃದಯ ಗ್ರಂಥಿ ಭೇದನಂ. ಹೃದಯ ಗ್ರಂಥಿ ಭೇದಂ ಅಂದ್ರೆ ಭಯಂಕರ ಅಂತ ಹೇಳುವಂಥದ್ದು. ಒಳಗೆ ನಾಟ್ ಉಂಟು ನಮ್ಮ ಒಳಗೆ. ಯಾವ ನಾಟ್? ಯಾರು ಹೇಳ್ತೀರಿ? ಗಂಟು. ನಾಟ್ ಅಂದ್ರೆ ಗಂಟು. ನಮ್ಮ ಒಳಗೆ ಗಂಟುಂಟು. ಯಾವ್ದ್ರ ಗಂಟು? ಯಾರು ಹೇಳ್ತೀರಿ? ಮೋಹ, ಕರ್ಮದ ಗಂಟು. ಕರ್ಮದ ಗಂಟು, ಮೋಹದ ಗಂಟು. ನಾನು ನನ್ನದು ಈ ಗಂಟುಂಟು. ಈ ಗಂಟನ್ನು ಈಗ ಹೇಗೆ ಬಿಡಿಸುವಂಥದ್ದು? ಒಬ್ಬೊಬ್ಬ ಈ ಗಂಟನ್ನು ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ. ಅದೇ ನಾನು ಹೇಳಿದಲ್ಲ, ನಿನ್ನೆ ಒಬ್ರು ನನಗೆ ಮೆಸೇಜ್ ಹಾಕಿದ್ರು ಅಂತಂದ್ರೆ, ನೀವು ಹೇಳುವುದಿಲ್ಲ ಸರಿ, ಕರೆಕ್ಟ್, ಹೋಗ್ತೇವೆ, ಆದ್ರೂ ನಮ್ಗೆ ಈ ಗಂಟನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ. ಹೇಗೆ ಬಿಡಿಸುವಂಥದ್ದು ಗಂಟ? ನಾವು ಟ್ರ್ಯಾಪ್ ಆಗಿದ್ದೇವೆ. ಅದಕ್ಕೆ ಇಲ್ಲಿ ಕಪಿಲ ಹೇಳುವಂಥದ್ದು ಎಂತ? ಕಪಿಲ ಹೇಳುವಂಥದ್ದು ನಾನು ಈಗ ಅಂತರ್ಜ್ಞಾನವನ್ನು ವಿವರಿಸ್ತೇನೆ, ಅದರಿಂದ ಭೌತಿಕದಿಂದ ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ. ನೋಡಿ, ಈ ಗಂಟುಗಳೆಲ್ಲ ಕತ್ತರಿಸಿ ಹೋಗ್ತದಂತೆ ಈ ಜ್ಞಾನವನ್ನು ಪಡೆದ ಮೇಲೆ. ಹಾಗಾಗಿ ನಾವು ಇಂಥ ಜ್ಞಾನವನ್ನು ಪಡೆಯಬೇಕು. ಈಗ ಯಾವ ಜ್ಞಾನದಿಂದ ನಮ್ಮ ಭೌತಿಕ ಕತ್ತರಿಸಿ ಹೋಗ್ಲಿಲ್ಲ ಅಂದ್ರೆ ಇದರ ಅರ್ಥ ಎಂತ? ಆ ಜ್ಞಾನ ಸರಿ. ಅಜ್ಞಾನದಿಂದ ಭೌತಿಕ ಕತ್ತರಿಸಿ ಹೋಗ್ಬೇಕು. ಹಾಗಾಗಿ ನಮ್ಮ ಬಗ್ಗೆ ನಾವು ತಿಳಿಯುವಂಥದ್ದು ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಆಗುವಂಥದ್ದು. ಸೆಲ್ಫ್ ರಿಯಲೈಸೇಷನ್ ಆದ್ರೆ ನಾವು ಭೌತಿಕದಿಂದ, ಆ ಭೌತಿಕ ಆಸಕ್ತಿಯಿಂದ ದೂರ ಆಗ್ತೇವೆ. ಹಾಗೆ ಹೌ ಟು ಸಿ ಒನ್ ಸೆಲ್ಫ್, ನಮ್ಮನ್ನು ನಾವು ಹೇಗೆ ನೋಡುವಂಥದ್ದು. ಹಾಗಾಗಿ ನಮ್ಮ ಸ್ಪಿರಿಚುವಲ್ ಪೊಸಿಷನ್ ಅರ್ಥ ಮಾಡ್ಬೇಕಂದ್ರೆ, ನಮ್ಮ ಸ್ಪಿರಿಚುವಲ್ ಪೊಸಿಷನ್ ಎಂತ? ವಾಟ್ ಈಸ್ ಅವರ್ ಸ್ವರೂಪ? ಎಸ್, ಹರೇ ಕೃಷ್ಣ. ನಿತ್ಯದಾಸ್. ಎಸ್, ಯಾರ್ದು? ಕೃಷ್ಣೇನ ನಿತ್ಯದಾಸ್. ಕೃಷ್ಣರೇ, ಕೃಷ್ಣ
ಭಗವಂತನ ನಾವು ನಿತ್ಯ ಸೇವಕರು. ಭಗವಂತನ ನಿತ್ಯ ಸೇವಕರು ನಾವು ಮರ್ತು ಬಿಟ್ಟಿದ್ದೇವೆ. ನಾವು ನೋಡುವಂಥದ್ದು, ಎಸ್ ನಾನು ಇವನ ತಾಯಿ, ನಾನು ಇವನ ತಂದೆ, ನಾನು ಇವನ ಮಗಳು, ನಾನು ಬೆಂಗಳೂರಿನವಳು, ನಾನು ಬೆಂಗಳೂರಿನವಳು, ನಾನು ಹೀಗೆ ದಪ್ಪ ಇದ್ದೇನೆ, ನಾನು ಹೀಗಿದ್ದೇನೆ, ನಾನು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನಾನು ಕ್ಷತ್ರಿಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ. ಇದೆಲ್ಲ ಸೆಕೆಂಡರಿ. ನಾನು ಭಗವಂತ ನಿನ್ನ ನಿತ್ಯ ಸೇವಕ, ನಿತ್ಯ ಸೇವಕ. ಹಾಗಾಗಿ ನಾವು ನಮ್ಮ ಸ್ವರೂಪವನ್ನು ಅರ್ಥ ಮಾಡಬೇಕು ಅಂತ ಈಗ ನಾವು ಹೇಳ್ತೇವೆ. ಈಗ ನಾವು ಭಕ್ತಿಗೆಲ್ಲ ಬಂದಿದ್ದೇವೆ. ಭಕ್ತಿಗೆ ಬಂದ ಮೇಲೆ ನಾವು ಎಲ್ಲಿಯಾದರೂ ಸಿಕ್ಕಿದ್ರೆ ಎಸ್ ನಾನು ಭಗವಂತನ ಸೇವಕ, ಖುಷಿ ಆಗ್ತದೆ ನಮಗೆ. ಈಗ ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬರು ನನಗೆ ಯಾವಾಗಲೂ ಅವರು ಸಾಧಾರಣ 10 ವರ್ಷದಿಂದ ಇದ್ದಾರೆ ಭಕ್ತಿಯಲ್ಲಿ. ಹಾಗಾಗಿ ನನಗೆ ಸಿಗುವಾಗ ಹೇಳ್ತಾರೆ, ಪ್ರಭುಜಿ ಎಂಥದ್ದು ಸೇವೆ ಇದ್ರೆ ಹೇಳಿ, ಪ್ರಭುಜಿ ಒಂದು ಎಂಥದ್ದು ಸೇವೆ ಇದ್ರೆ ಹೇಳಿ. ಹಾಗೆ ನಾನು ಈಚೆಗೆ ಒಂದು 6 ತಿಂಗಳ ಮುಂಚೆ ನನಗೆ ಸಿಕ್ಕಿದ್ರು, ಪ್ರಭುಜಿ ಹೀಗೆ ಸೇವೆ ಉಂಟು. ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಅಂದರೆ ಅದು ಫ್ಯಾಷನ್. ನಾವು ಕೂಡ ಹಾಗೆ ಅಲ್ಲ, ನಾವು ಭಗವಂತನ ಸೇವಕರು, ಎಂಥದ್ದು ಸೇವೆ ಇದ್ರೆ ಹೇಳಿ. ಹೇಳುವುದಿಲ್ಲ ನಾವು ಹೀಗೆ. ಸರೇ ಕೃಷ್ಣ ಎಂತ ಹೇಳ್ತೀರಿ ಇದಕ್ಕೆ? ಹೇಳ್ತೀವಿ ಪ್ರಭು. ಹಾಗಾಗಿ ನಮ್ಗೆ ಅದು ಅಭ್ಯಾಸ ಆಗಿದೆ. ಪ್ರಭುಜಿ ಐ ಆಮ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್, ಐ ಆಮ್ ಕೃಷ್ಣ ಸರ್ವೆಂಟ್, ನಾನು ಕೃಷ್ಣನ ಸರ್ವೆಂಟ್, ದ್ರೌಪದಿ ಸರ್ವೆಂಟ್. ಸೇವೆ ಹೇಳುವಾಗ 1000 ರೀಸನ್ ಕೊಡ್ತೇವೆ ನಾವು, ತುಂಬಾ ರೀಸನ್ ಅಲ್ಲ. ಅದು ಎಂತಂದ್ರೆ, ನಾನು ಸ್ವಲ್ಪ ಹೊರಗೆ, ನನಗೆ ಸ್ವಲ್ಪ ಕೆಲಸ ಉಂಟು, ಮತ್ತೆ ಈಗ ಇದುಂಟು, ಇದು ಮಾಡಬೇಡಿ, ಬೇಜಾರು ಮಾಡಬೇಡಿ. ಮತ್ತೆ ನಾವು ಎಂತ ಒಳಗಿಂದ ನಮ್ಗೆ ಎಂತ ರಿಯಲೈಸೇಷನ್ ಆಗಿದೆ, ಸರಿಯಾ ಅಲ್ವಾ ಇದು? ದಯವಿಟ್ಟು ಇದನ್ನು ನೋಡಿ. ಕೆಲವೆಲ್ಲ ಸತ್ಯವಾದ ಸತ್ಯ ಕಹಿ, ಆದ್ರೆ ಸತ್ಯ ಸತ್ಯ, ಹೌದಾ ಅಲ್ವಾ? ಹೌದು ಪ್ರಭು, ಹೌದು ಪ್ರಭು. ನಮ್ಗೆ ಅನುಕೂಲ ಆದಂಗೆ ಸೇವೆ ಮಾಡ್ತೀವಿ ನಾವು. ಹಾಗಾಗಿ ಈಗ ನೀವು ಸಪೋಸ್ ನೀವು ಈಗ ಭಗವಂತನ ಧಾಮಕ್ಕೆ ಗೋಲೋಕಕ್ಕೆ ಹೋದ್ರಿ. ಫಸ್ಟ್ ಆಫ್ ಆಲ್ ಗೋಲೋಕಕ್ಕೆ ಹೋಗುವ ಸುಲಭದ ಕೆಲಸ ಅಲ್ಲ, ವೈಕುಂಠಕ್ಕೆ ಹೋದ್ರಿ. ವೈಕುಂಠಕ್ಕೆ ಹೋಗುವ ಸುಲಭದ ಕೆಲಸ ಆದ್ರೂ ಕೂಡ ನೀವು ಹೋದ್ರಿ. ಈಗ ಅಲ್ಲಿ ಹೋಗಿ ನಾವು ಹೀಗೆ ಫೋಲ್ಡ್ ಹ್ಯಾಂಡ್ಸ್ ಅಲ್ಲಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ನಮಗೆ ಬೇಕಾದಾಗ ನಾವು ಸೇವೆ ಮಾಡ್ಲಿಕ್ಕೆ ಇಲ್ಲ. ಅಲ್ಲಿ ಯಾವಾಗಲೂ ಅಲರ್ಟ್ ಇರುವಂಥದ್ದು. ಹೇಗೆಂದ್ರೆ ಹೀಗೆ ಯಾರ ಹನುಮಾನ್ ತರ ಸದಾ ನಿನ್ನ ಸೇವೆಗೆ ಸಿದ್ಧ, ಈ ರೀತಿ ರೆಡಿ ಸ್ಟಡಿ ಗೋ. ಈ ಅಥ್ಲೆಟ್ಸ್ನವರು ಹೇಗೆ ಈ ಕಾಲು ತುದಿಯಲ್ಲಿ ಹೀಗೆ ನಿಲ್ತಾರೆ, ಆ ರೀತಿ ಇರ್ಬೇಕಂತ ಎಲ್ಲ. ಆಲ್ವೇಸ್ ಐ ವಾಂಟ್ ಟು ಸರ್ವ್. ಹಾಗಾಗಿ ಈಗ ಈಗ ಎಣಿಸಿ ನಾವು ಎಲ್ಲಿ ಇದ್ದೇವೆ ಭಕ್ತಿ. ಎಸ್ ನಾವು ಎಲ್ಲಿ ಇದ್ದೇವೆ? ಎಸ್ ದಯವಿಟ್ಟು ಎಸ್ ಹರೇ ಕೃಷ್ಣ. ಎಸ್ ಅನ್ಮ್ಯೂಟ್ ಮಾಡಿ. ಝೀರೋಲ್ಲೇ ಇದ್ದೀವಿ ಪ್ರಭುಜಿ, ನಾವಿನ್ನ ಝೀರೋಲ್ಲೇ ಇದ್ದೀವಿ. ಹಾಗಾಗಿ ನೋಡಿ, ಈಗ ಅಟ್ಲೀಸ್ಟ್ ನಮಗೆ ಜ್ಞಾನ ಸಿಕ್ಕಿದೆ, ಲಾಸ್ ಇಲ್ಲ ನಮಗೆ. ನೆಕ್ಸ್ಟ್ ಲೈಫಲ್ಲಿ ಡೇ 1 ಇಂದ ಈಗ ನಾವು ಕಂಪ್ಲೀಟ್ ಮಾಡೋದಿದ್ರೆ, ನೆಕ್ಸ್ಟ್ ಲೈಫಲ್ಲಿ ನಮಗೆ ಡೇ 1 ಇಂದ ನಮಗೆ ಭಕ್ತಿ ಸಿಗ್ತದೆ. ಆಗ ನಮಗೆ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ನಮ್ಮನ್ನು ಪ್ರಭುಪಾದಿಗ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮನ್ನು ಇನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಈ ಲೈಫಲ್ಲಿ ನಮಗೆ ಪರ್ಫೆಕ್ಷನ್ ಆಗದಿದ್ದು ಕೂಡ ನಮ್ಮನ್ನು ಬಿಡುವುದಿಲ್ಲ, ಇದೊಂದು ಗ್ಯಾರಂಟಿ ಉಂಟು. ಆದರೆ ನಾವು ಈ ರೀತಿ ಇದಕ್ಕೆ ನಾವು ಎಂತ ಹೇಳುವಂಥದ್ದು, ಚಿಂತೆ ಇಲ್ಲ, ಪ್ರಭುಪಾದ ನಮ್ಮನ್ನು ಕೈ ಬಿಡುವುದಿಲ್ಲ, ನೆಕ್ಸ್ಟ್ ಲೈಫ್ ನೋಡೋದು, ಈ ರೀತಿ ಹೋಗಬೇಡಿ. ಹಾಗಾಗಿ ಎಷ್ಟು ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಓಕೆ, ಈಗ ಹಾಗಾಗಿ ನಮ್ಮ ಪೊಸಿಷನ್ ನಾವು ಅರ್ಥ ಮಾಡಬೇಕು. ಸೀಯಿಂಗ್ ಒನ್ ಸೆಲ್ಫ್ ಆಸ್ ಈಸ್. ಸೀಯಿಂಗ್ ಒನ್ ಸೆಲ್ಫ್ ಆಸ್ ಈಸ್ ಅಂದ್ರೆ ನಮ್ದು ಎಂತ ಪೊಸಿಷನ್ ಉಂಟು ಹಾಗೆ ನಾವು ನೋಡುವಂಥದ್ದು. ಈಗ ನಾವು ನೋಡ್ತಾ ಇರೋದು ಆಸ್ ಈಸ್ ಅಲ್ಲ. ಈಗ ನಾವು ನೋಡುವಂಥದ್ದು
ನಾನು ಇವರ ಹೆಂಡತಿ, ನಾನು ಇವರ ಮಗಳು, ನಾನು ಅದು, ಇವರ ತಾಯಿ, ನಾನು ಇದು, ನಾನು ಅದು, ಇದು ಅಲ್ಲ ಸರ್. ಈ ರೀತಿ ನೋಡಬೇಡಿ. ಈ ರೀತಿ ನೋಡುವುದನ್ನು ಸ್ಟಾಪ್ ಮಾಡಿ. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿ 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 ಮತ್ತೆ ಒಬ್ಬ ವಿನ್ ಆಗುವಂಥದ್ದು. ಪ್ರಾಕ್ಟೀಸ್ ಮಾಡದಿದ್ರೆ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಸ್ವಲ್ಪ ಆದ್ರೂ ಬರ್ಬೇಕು ನಮಗೆ ಅದು. ಹಾಗೆ ಈಗ ನೋಡುವಂಥದ್ದು ಹೇಗೆ, ಇಲ್ಲಿ ಕಪಿಲ ಹೇಳುವಂಥದ್ದು ದೇವತೆಗೆ ಬೈ ಹಿಯರಿಂಗ್. ಶ್ರವಣ, ರೆಗ್ಯುಲರ್ ಆಗಿ ಶ್ರವಣ ಮಾಡುವುದರಿಂದ ನಮಗೆ ಆಗ್ತದೆ, ನೋಡ್ಲಿಕ್ಕೆ ಆಗ್ತದೆ. ಎಸ್, ಐ ಆಮ್ ನಾಟ್ ದಿಸ್ ಬಾಡಿ, ನಾನು ಭಗವಂತನಿನ ದಾಸ. ಇದು ನಮಗೆ ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುವುದಿಲ್ಲ. ಹಾಗಾಗಿ ಚೈತನ್ಯ ಮಹಾಪ್ರಭು ಕೂಡ ಸನಾತನ ಸ್ವಾಮಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರಿಯಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮ್ದು ರಿಯಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಎಂತ? ಭಗವಂತನಿಗೆ ಸೇವೆ ಮಾಡುವಂಥದ್ದು. ಜೀವೇರ ಸ್ವರೂಪವೇ ಕೃಷ್ಣರ ನಿತ್ಯ ದಾಸ. ಇದು ನಮ್ದು ನಿಜವಾದ ಸ್ವರೂಪ, ಇಟರ್ನಲ್ ಸರ್ವೈಟರ್. ನಾವು ಭಗವಂತನ ನಿತ್ಯ ಸೇವಕರ. ಈಗ ನಾವು ಸೇವೆ ಬಿಟ್ಟಿದ್ದೇವೆ, ಅದು ಬೇರೆ ವಿಷಯ. ಅದು ನಾವು ನಿತ್ಯ ಸೇವಕರು. ಎಸ್, ಹರೇ ಕೃಷ್ಣ. ಹಾಗಾಗಿ ಈ ಹೃದಯ ಗ್ರಂಥಿಯನ್ನು ಕತ್ತರಿಸಲಿಕ್ಕೆ ಈ ಜ್ಞಾನ ಸಿಗಬೇಕು. ಈ ಜ್ಞಾನ ಸಿಕ್ಕಿದ ಮೇಲೆ ನಮಗೆ ಈ ಹೃದಯ ಗ್ರಂಥಿಯನ್ನು ಕತ್ತರಿಸಬಹುದು. ಓಕೆ, ಹರೇ ಕೃಷ್ಣ. ನಾನೀಗ ನಿನ್ನೆದು ಓಕೆ, ಎಲ್ಲರ ಹತ್ರ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸಂಜೆ 5 ಗಂಟೆಗೆ ಇವತ್ತು ಲೀಲಾಮೃತ ಕ್ಲಾಸ್ ನಾನು ಮಾಡ್ತಾ ಇದ್ದೇನೆ. ಎಲ್ಲರೂ ಬನ್ನಿ, 5 ರಿಂದ 6 ಎಲ್ಲರೂ ಬನ್ನಿ ದಯವಿಟ್ಟು. ಎಸ್, ಓಕೆ. ಮತ್ತೆ ಇವತ್ತು ಒಂದು ನಿಮಿಷ, ಅಕ್ಷಯ ತೃತೀಯ. ಹಾಗಾಗಿ PPTಯನ್ನು ಇದು ಮಾಡುವ, PPT ತೋರಿಸ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ. ಓಕೆ, ಮೀನು ಅಲ್ಲಿ ಇವರದ್ದು ಕೇಳುವ. ಎಸ್, ಎಲ್ಲಿದ್ದಾರೆ ಫಸ್ಟಿಗೆ ಇವರು? ನಮ್ಮ ಜಯಲಕ್ಷ್ಮಿ ಅವರ ಎಸ್ ಹೇಳಿ, ನಿಮ್ದು ಎಂತ ಕೇಳಲಿಕ್ಕೆ ಉಂಟಂತ ಹೇಳಿದ್ರಲ್ಲ. ಹಾ ಪ್ರಭುಜಿ, ಈಗ ಇದೆಲ್ಲ ಭಾಗವತ ಎಲ್ಲ ಪ್ರಭುಪಾದಕವರು ಕೊಟ್ಟಿದ್ದಾರೆ ಅಂತ ಹೇಳ್ತೀರಲ್ಲ ನೀವು. ಆದ್ರೆ ಫಸ್ಟ್ ಬರೆದವರು ವೇದವ್ಯಾಸ ಋಷಿಗಳಲ್ವಾ? ಹೌದು. ಅವರು ಬರ್ದನ್ನು ತರ್ಜುಮೆ ಮಾಡಿದ್ಯಾರು? ಯಾವುದು? ಅವರು ಬರೆದ ಭಾಗವತ ತರ್ಜುಮೆ ಮಾಡಿ ಬದಲಾವಣೆ ಮಾಡಿದ್ದು ಬರೆದವರು ಯಾರು? ಯಾರು ಮಾಡಿದ? ನನಗೆ ಪ್ರಶ್ನೆ ಕರೆಕ್ಟ್ ಅರ್ಥ ಆಗ್ತಾ ಇಲ್ಲ. ನೋಡಿ, ವೇದವ್ಯಾಸ ಋಷಿಗಳು ಭಾಗವತ ಬರೆದಿದ್ದಾರೆ. ಹೌದು. ಅವ್ರ ಅದೇ ಭಾಗವತವನ್ನು ಈಗ ಬೇರೆ ಜನರು ತರ್ಜುಮೆ ಮಾಡಿ ಈಗ ನಾವು ಕೇಳುವಂತದ್ದು. ಇಲ್ಲ, ಬೇರೆ ಜನರಲ್ಲ. ಹೇಗೆಂದ್ರೆ ಭಗವಂತ ಅಂತಂದ್ರೆ ಟೈಮಿಗೆ ಅವರ ಈ ಸಂಗಾತಿಗಳನ್ನು ಕಳಿಸ್ತಾರೆ.
ಹಾಗಾಗಿ ಪರಂಪರೆಯಿಂದ ಬಂದಿದೆ. ಗುರು ಪರಂಪರೆಯನ್ನು ನೋಡಿ, ಭಗವದ್ಗೀತೆಯ 32ನೇ ಪುಟದಲ್ಲಿ ನೋಡಿ, ಅಲ್ಲಿ ಗುರು ಪರಂಪರೆ ಉಂಟು. ಈ ರೀತಿ ಗುರು ಪರಂಪರೆಯಲ್ಲಿ ಬರುವಂತದ್ದು. ಗುರು ಪರಂಪರೆಯಲ್ಲಿ ಹೇಗೆ ಅಂದ್ರೆ, ಗುರು ಪರಂಪರೆಯಲ್ಲಿ ಅವರು ಚೇಂಜ್ ಮಾಡುವುದಿಲ್ಲ. ಗುರು ಪರಂಪರೆಯಲ್ಲಿ ಅವರೆಂತ ಮಾಡುವುದಂದ್ರೆ, ಹೇಗೆ ಪ್ರೀವಿಯಸ್ ಆಚಾರ್ಯರು ಹೇಳ್ತಾರೆ ಅದನ್ನೇ ರಿಪೀಟ್ ಮಾಡುವಂಥದ್ದು. ಮತ್ತೆ ಗುರು ಪರಂಪರೆಯಲ್ಲಿ ಬರುವಂತ ಎಲ್ಲ ಆಚಾರ್ಯರು ಮಾಮೂಲಿ ಜನ ಅಲ್ಲ, ಅವರೆಲ್ಲ ಈ ಮೂಲವಾಗಿ ಬಂದದ್ದು ವೇದವ್ಯಾಸವರು ಬರ್ತದನ್ನು ಬೇರೆ ಜನರು ಬರೀತಾ ಬಂದದ್ದು. ಬೇರೆಯವರು ಬರೀತಾ ಬರುವುದು ಅಂದ್ರೆ ಅದು ಆಲ್ರೆಡಿ ಉಂಟು. ಅದನ್ನು ಹೇಗೆ ಅಂದ್ರೆ, ಹೇಗೆ ನೋಡಿ, ಪ್ರಭುಪಾದ್ ಎಂತ ಮಾಡಿದ ಅಂದ್ರೆ, ಪ್ರಭುಪಾದ್ ರಾಧಾ ದಾಮೋದರ ಟೆಂಪಲ್ಗೆ ಹೋದ್ರು. ಎಲ್ಲಿ? ವೃಂದಾವನದಲ್ಲಿ ರಾಧಾ ದಾಮೋದರ ಟೆಂಪಲ್ ಅನ್ನು ಸ್ಥಾಪನೆ ಮಾಡಿದ್ದು ಯಾರು? ನಮ್ಮ ಜೀವ ಗೋಸ್ವಾಮಿ. ಹಾಗಾಗಿ ಜೀವ ಗೋಸ್ವಾಮಿ ಇಲ್ಲಿ ಕೇಳಿ, ಫಸ್ಟಿಗೆ ಒಂದು ನಿಮಿಷ, ಫಸ್ಟಿಗೆ ನಾನು ಹೇಳುವುದನ್ನು ಕೇಳಬೇಕು, ಕರೆಕ್ಟಾಗಿ ಕೇಳಬೇಕು. ಕೇಳಿದ ಮೇಲೆ ಮತ್ತೆ ಪ್ರಶ್ನೆ ಮಾಡಬೇಕು. ಓಕೆ, ಈಗ ಜೀವ ಗೋಸ್ವಾಮಿ ಅದನ್ನು ಸ್ಥಾಪನೆ ಮಾಡಿದ್ರು. ಮತ್ತೆ ಈ ಎಲ್ಲ ಗೋಸ್ವಾಮಿಗಳು, 8 ಗೋಸ್ವಾಮಿಗಳು, ರೂಪ ಗೋಸ್ವಾಮಿಯಿಂದ ಹಿಡಿದು ಕೃಷ್ಣಾಜಿ ಅವರೆಲ್ಲ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಂತೆ, ಹೇಗೆ ಈ ವೈಷ್ಣವೇದನ್ನು ಸ್ಪ್ರೆಡ್ ಮಾಡುವಂಥದ್ದು. ಹಾಗೆ ಈ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಈ 8 ಗೋಸ್ವಾಮಿಗಳು, 6 ಗೋಸ್ವಾಮಿ ಪ್ಲಸ್ ಲೋಕನಾಥ್ ಗೋಸ್ವಾಮಿ, ಕೃಷ್ಣಾಜಿ ಗೋಸ್ವಾಮಿ, ಮತ್ತೆ ಶ್ರೀನಿವಾಸ ಆಚಾರ್ಯ, ರಾಮಚಂದ್ರ ನರೋತ್ತಮದಾಸ್ ಠಾಕೂರ್, ಮತ್ತೆ ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ್ ಚಕ್ರವರ್ತಿ, ಬಲದೇವ್ ವಿದ್ಯಾಭೂಷಣ್, ಮತ್ತೆ ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಈ ಎಲ್ಲ ಪ್ರೀವಿಯಸ್ ಆಚಾರ್ಯರು ಬರೆದ ಸಂಸ್ಕೃತದಲ್ಲಿ ಬರೆದ ಪುಸ್ತಕಗಳಿತ್ತು. ಅದನ್ನು ಎಲ್ಲ ಪ್ರಭುಪಾದ್ ಓದಿ ಮಾಮೂಲಿ ಜನಕ್ಕೆ, ಹೇಗೆಂದ್ರೆ ನಾವು ಒಬ್ಬ 10 ವರ್ಷ ಸಂಸ್ಕೃತದಲ್ಲಿ ಕಲ್ತ, ಎಜುಕೇಶನ್ ಮಾಡಿದ. ಹಾಗಾಗಿ ಅವನಿಗೆ ಮೊದಲ ಸ್ಕಂದದ್ದು ಮೊದಲ 19 ಅಧ್ಯಾಯವನ್ನು ಕೊಟ್ಟದ್ದು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಅವನಿಗೆ ಮೊದಲ 6 ಚಾಪ್ಟರೇ ಮಾಡಲಿಕ್ಕೆ ಆಗಲಿಲ್ಲ, ಇನ್ನು ಕೂಡ ಆಗಲಿಲ್ಲ. ಇದು ಸಂಸ್ಕೃತ 10 ವರ್ಷ ಕಲ್ತವ. ಹಾಗಾಗಿ ಸಂಸ್ಕೃತ ಗೊತ್ತುಂಟಂತ ಅದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಇದಕ್ಕೆ ರಿಯಲೈಸೇಷನ್ ಬೇಕು. ಹಾಗಾಗಿ ಪ್ರಭುಪಾದ್ ಇದನ್ನೆಲ್ಲ ಓದಿ ನಮಗೆ ಎಂತ ಬೇಕು ಈ ಟೈಮಿಗೆ ಅದನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೀವಿಯಸ್ ಆಚಾರ್ಯರು ಎಂತ ಅಂದ್ರೆ ಅವರ ಓನ್ ಕೊಡುವುದಲ್ಲ, ಪ್ರೀವಿಯಸ್ ಆಚಾರ್ಯರು ಅವನ ಪ್ರೀವಿಯಸ್ ಆಚಾರ್ಯ ಎಂತ ಹೇಳಿದ ಅದನ್ನು ರಿಪೀಟ್ ಮಾಡುವಂತ, ಅದು ಅವನ ಈ ರೀತಿ ಗುರು ಪರಂಪರೆ ಅಂದ್ರೆ ಈ ರೀತಿ. ಎಸ್ ಎಸ್ ಜಯಲಕ್ಷ್ಮಿ ಆಚಾರ್ಯ ಅವರೇ, ಜಯಲಕ್ಷ್ಮಿ ಅವರೇ, ಹರೇ ಕೃಷ್ಣ. ತಿಳಿತಾ? ವೇದವ್ಯಾಸ ಋಷಿಗಳೇ ಬರೆದದ್ದ ಪುಸ್ತಕ ಆದ್ಯವಾಗಿ. ಎಸ್ ಅಪ್ಪ, ವೇದವ್ಯಾಸರೇ ಬರ್ದದ್ದು. ವೇದವ್ಯಾಸರೇ ಬರೀಲಿಕ್ಕೆ ನಾರದ ಮುನಿ ಇನ್ಸ್ಪೈರ್ ಮಾಡಿದ್ರು. ನಾರದ ಮುನಿ ಗುರು ಶಿಷ್ಯ ಬರಬರ್ಲಿ ಬರ್ತಾರೆ. ನಾರದ ಮುನಿದು ಗುರು ಬ್ರಹ್ಮನಿಗೆ ಕೃಷ್ಣ ಹೇಳಿದ್ರು. ಮತ್ತೆ ವೇದವ್ಯಾಸರ ಶಿಷ್ಯ ಮಧ್ವಾಚಾರ್ಯ ಗುರು ಪರಂಪರೆ ಬರ್ತದೆ. ಈ ರೀತಿ ಬರುವಂತದ್ದು ಇದು ಗುರು ಪರಂಪರೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಎಸ್. ಶಾಂತಿ ರೂಪಿಣಿ ದೇವಿ ಪದ್ಮದೇವಿ ದಾಸಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ನಂದು ಕ್ಲಾಸಿದು ಪ್ರಶ್ನೆ ಅಲ್ಲ, ನನಗೆ ಒಂದು ಸಣ್ಣ ಡೌಟ್. ಈಗ 84 ಲಕ್ಷ ಜೀವರಾಶಿಯಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಸಹ ನಾವು ಹುಟ್ಟಿ ಬಂದವರ ಪ್ರಭುಜಿ? ಹೌದಪ್ಪ, ಅದಕ್ಕೆ ಹೇಳುವಂತ ಪ್ರಭುಪಾದ್ ಹೇಳುವಂತದ್ದು, ಗ್ರಾಫ್ ಹ್ಯಾಸ್ ಟು ಗೋ ಲೈಕ್ ದಿಸ್ ಬಟ್ ಗ್ರಾಫ್ ಇಸ್ ಕಮಿಂಗ್ ಡೌನ್. ಕಲಿಯುಗ. ಪ್ರಭುಪಾದ್ ಹೇಳುವಂತದ್ದು, ಕಲಿಯುಗ ಮೀನ್ಸ್ 99.9% ಪೀಪಲ್ ಆರ್ ಇನ್ ರಜೋಗುಣ ಅಂಡ್ ತಮೋಗುಣ. ಹಾಗೆ ಪ್ರಭುಪಾದ್ ಹೇಳುವಂತದ್ದು, ಆಲ್ ವಿಲ್ ಬಿಕಮ್ ಅನಿಮಲ್ಸ್ ಆರ್ ಇನ್ಸೆಕ್ಟ್ಸ್ ಆರ್ ಬರ್ಡ್ಸ್ ನೆಕ್ಸ್ಟ್ ಲೈಫ್. ಹಾಗಾಗಿ ಕೆಳಗೆ ಬರಬಾರ್ದಂತೆ. ಈಗ ಹೇಗಂದ್ರೆ, ಸಪೋಸ್ ನಾವು 10ನೇ ಕ್ಲಾಸಲ್ಲಿ ಇದ್ರೆ, ನಾವು 10ನೇ ಕ್ಲಾಸಲ್ಲಿ ಪಾಸ್ ಆಗಿ ಫಸ್ಟ್ PUCಗೆ ಹೋಗ್ಬೇಕು. ನಾವು ವಾಪಸ್ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ, ಇದು ಎಂತ ಹೇಳುವಂಥದ್ದು, ಒಳ್ಳೇದ ಕೆಟ್ಟದ? ಎಸ್, ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಹರೇ ಕೃಷ್ಣ. ಎಂತಾಯ್ತು ಇದು ಓಪನ್ ಆಗ್ತಾ ಇಲ್ಲ. ಶಾಂತಿ ರೂಪಿ ನೀ ದೇವಿದಾಸ್. ಒಳ್ಳೇದಲ್ಲ ಪ್ರಭುಜಿ, ಒಳ್ಳೇದಲ್ಲ. ಹಾಗಾಗಿ ಕೆಳಗೆ ಹೋಗುದು ಒಳ್ಳೇದಲ್ಲ. ಕೆಳಗೆ ವಾಪಸ್ ಹೋಗುದು ಒಳ್ಳೇದಲ್ಲ ಅಂತ. ಒಳ್ಳೇದಲ್ಲ. ಆದ್ರೆ ಕಲಿಯುಗದಲ್ಲಿ ಆ ರೀತಿ ಆಗ್ತಾ ಉಂಟಂತೆ. ಎಂತ ಮಾಡುದು ಈಗ? ಇದನ್ನು ತಡೆ ಹಿಡಿಲಿಕ್ಕೆ ಪ್ರಭುಪಾದ ಒಬ್ಬರೇ ನಮ್ಗೆ ಎಂತ ಹೇಳುವಂಥದ್ದು ಆಸರೆ, ಬೇರೆ ಯಾರು ಇಲ್ಲ ಆಸರೆ. ಹಾಗಾಗಿ ಪ್ರಭುಪಾದನ್ನು ನಾವು ಗಟ್ಟಿಯಾಗಿ ಹಿಡಿಯುವ. ಸರಿ ಪ್ರಭುಜಿ. ಹರೇ ಕೃಷ್ಣ. ಎಸ್, ರಶ್ಮಿ ಬಾಬು
ಹರೀಶ್ ಬಾಬು ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಈಗ ನೀವ್ ಹೇಳಿದ್ರಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿರೋರು ದಾನ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಪ್ರಭುಜಿ. ಹಾಗಿದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಅವ್ರು ಇರೋಂತವ್ರಿಗೆ ನಾವು ದಾನ ಮಾಡ್ತೀವಿ. ಆದ್ರೆ ಅವ್ರದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದಿರ ಅಕಸ್ಮಾತ್ ಚೇಂಜ್ ಆಗ್ತಾರೆ ಅನ್ಕೊಳ್ಳಿ ಪ್ರಭುಜಿ, ಆಗೇನ್ ಮಾಡೋದು ಪ್ರಭುಜಿ? ಗೊತ್ತಿಲ್ವಲ್ಲ ನಮ್ಗೆ ಅವ್ರು ಹಾಗೆ ಇರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ವಲ್ಲ ಪ್ರಭುಜಿ. ಅಲ್ಲಲ್ಲ, ಎಲ್ಲಿ ಕೇಳಿ ಅದು ಕೇಳುವಂಥದ್ದು. ಫಸ್ಟ್ ಆಫ್ ಆಲ್ ಇವನಿಗೆ ಕೂಡ ಜ್ಞಾನ ಇರಬೇಕು. ಅದಕ್ಕೆ ನಾನು ಹೇಳಿದ್ದು, ಯಾರಿಗೆ ಕೊಡುವವನಿಗೆ ಜ್ಞಾನ ಇರಬೇಕು, ತಗೊಳ್ಳುವವನಿಗೆ ಕೂಡ ಜ್ಞಾನ ಇರಬೇಕು. ಇಲ್ಲದ್ರೆ ವೇಸ್ಟ್ ಅದು. ತಿಳಿತಾ? ಹಾ ಪ್ರಭುಜಿ. ತಿಳಿತಾ? ಇಬ್ಬರಿಗೂ ಕೂಡ ಜ್ಞಾನ. ಈಗ ಪರೀಕ್ಷಿತ್ ಮಹಾರಾಜ್ ವಾಸ್ ಎ ಬೊನೊಫೈಡ್ ಸ್ಟೂಡೆಂಟ್, ಶುಕದೇವ್ ಗೋಸ್ವಾಮಿ ವಾಸ್ ಎ ಬೊನೊಫೈಡ್ ಟೀಚರ್. ಆಗ ಅದು ಮ್ಯಾಚ್ ಆಗ್ತದೆ. ಇಲ್ಲದ್ರೆ ಯಾರು ಕೇಳ್ತಾರೆ 7 ದಿವಸ ನೀರಿಲ್ಲದೆ? ನಮ್ಮಂತ ಸ್ಟೂಡೆಂಟ್ಸ್ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ರೀತಿ ಇದ್ರೆ ಅದು ವರ್ಕೌಟ್ ಆಗ್ತದೆ, ಇಲ್ಲದೆ ವರ್ಕೌಟ್ ಆಗುದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಒಂದು ನಿಮಿಷ. ಎಂತಪ್ಪ ಇದು? 89%. ಕೃಷ್ಣ. ಒಂದು ನಿಮಿಷ. ಓಕೆ ಬಂತು. ಒಂದು ನಿಮಿಷ. ಎಸ್. Hare Krishna. Now we are at the entrance of the temple, and as you know, the big news, the government has given us 3 acres extra land to develop as park around the temple. So the entrance of the temple now looks very grand and very beautiful. You can see this. This is now temple is opening to the east side, and we have also made a road. You can see as we approach the temple, and you can see these are the holes. These are for the trees you're going to put on the both sides of the road, and it really looks beautiful. As you approach the temple, there's a way on the other side. You're going to develop a beautiful fountain. Okay, so this will be a beautiful way to, as you will enter the temple, you will get a beautiful picture. Okay. Hare Krishna. Hare Krishna. Now we are at the door of the temple. As you can see, there is just half a dozen steps we need to climb. So, and as we enter, we can ceiling design which is there. This is really painted, and after painting, it looks exquisitely beautifully done. And also, imagine how the temple, and you can see this is the proper concept, so beautifully done. And also, imagine how beautiful the main altar will be. Now, also, we have started laying the inlays. Inlays are beautiful designs in the marble which is put. And you can also see the pillars are being cladded. The cladding of the pillars by marble has started. This, after polishing, all this will look very beautiful. There's a huge inlay in the center of the temple hall.
and it is being laid now. The design will slowly come out, and it's very beautiful inlay. And then above the inlay will be a beautiful flower on the false ceiling, matching. And then what you see, what is covered by the blue covering, that is the 3D paintings which is showing after opportunity is approaching. Shutters and the windows will be done. Hare Krishna. Now you see 10th May is approaching, the day of Akshaya Tritiya. And this day gives us an opportunity to be part of this project. As you can see that a lot of work is still remaining. We will need your continued support so that we can finish project on time. Thank you so much. Hare Krishna. ಒಂದು ನಿಮಿಷ, ಒಂದೇ ಒಂದು ನಿಮಿಷ, ಲಾಸ್ಟ್ ಇನ್ನೊಂದು. ಅಯ್ಯಯ್ಯೋ, ಆಯ್ತಪ್ಪ. ಓಕೆ, ಇವತ್ತು ಅಕ್ಷಯ ತೃತೀಯ, ಹಾಗಾಗಿ ಇವತ್ತು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಸೇವೆದು ಚಾರ್ಟ್ ಹಾಗಾಗಿ ಸೇವಾ ಚಾರ್ಟ್ ಒಂದು ನಿಮಿಷದ ಓಪನ್ ಆಗ್ತಾ ಇಲ್ಲ. ಹಾಗೆ ಯಾರೆಲ್ಲ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಉಂಟು ಇದಕ್ಕೆ ನೀವು ಹೆಸರು ಕೊಡಿ. ಓಕೆ, ಅದು ಓಪನ್ ಆಗ್ತಾ ಇಲ್ಲ. ಎಸ್, ಹರೇ ಕೃಷ್ಣ.